ಬಂದ್ರೆ ನಮ್ಮ ಮಾತುಗಳ ತಿಳಿದಿರಕ ಪಂಚ ದ್ರಾವಿಡ ಭಾಷೆಗಳ ಒಂಜಾಯಿನ ಭಾಷೆ ನಮ್ಮ ತುಳು. ಆಗ ನಮ್ಮ ತುಳುವರು ಬಾರಿ ಗಂಭೀರವಾದ ಪರಿಗಣಿಸಿದ ವಿಚಾರವಾದ ಪಂಡ ಒರಿದಿನ 4 ಭಾಷೆ ಕೊಟ್ಟಿನ ಮಾನದಿಗೆ ನಮ್ಮ ಅಪ್ಪೆ ಭಾಷೆಗೆ ನನ್ನ ತಿಕ್ಕಿದಿಚ್ಚಿ ಪಂಪಿನ ಬಾರಿ ಬೇಜಾರದ ಸಂಗತಿ ಬಂದಿದೆ. 2000 ವರ್ಷದ ಇತಿಹಾಸ ಇದ್ದಿನ ಭಾಷೆ ತನ್ನವೇ ಆಯ್ನ ಸ್ವತಂತ್ರ ಲಿಪಿ ಇದ್ದಿನ ಭಾಷೆ ಮಲಯಾಳಿ ಲಿಪಿಗೆ ಮೂಲ ಲಿಪಿ ಆಗಿರುವ ನಮ್ಮ ಭಾಷೆ ಇನ್ನು ಮೂಲ ಸೇರಿಕೆಯನ್ನು ಮಾಡಿಸಿಕೊಂಡ ದಾನ ಪಂಪಿನ ಬೋಡಿದೆ. ನಮ್ಮ ತುಳು ಸಂಸ್ಕೃತಿಗಾದ ತುಳು ಸಾಹಿತ್ಯಗಾದ ಅವೆಲ್ಲ ಹೋರಾಟದಲ್ಲಿ ಮಂದಿನ ನಮ್ಮ ಕೈಯಾರ ಕಿಂಗಣ್ಣ ರೈ నేను ಬರೆದ ದಾದ ಪಂಡ ಅಂಚಿ ಕನ್ನಡಿಗರು ಇಂಚಿ ತಮಿಳರು ಹೆಚ್ಚ ತೆಲುಗಿನ ನೆನಪರ ಕಣ್ಣೆದುರೆ ಕೇರಳ ಕಿಲಪುಡು ಆಗ ನಮ್ಮ ತುಳುನಾಡು ಮಾತ್ರ ಹುಲಿಪುಡು ನಮ್ಮ ತುಳುವಾಟ ಹುಲಿಪುರ ಬಂದ್ರೆ ವಿಶ್ವದ ಮಾಮಲ ಪುಸ್ತಕ ಪಡೆಯುವ ಸಂಸ್ಥೆ ಯುನೆಸ್ಕೋ ದಾದ ಬಂದ್ಬಿಟ್ಟು ಪಂಡ ತುಳು ಇಸ್ ಅ ವಲ್ನರೇಬಲ್ ಲ್ಯಾಂಗ್ವೇಜ್ ಪಂಡ ವಲ್ನರೇಬಲ್ ಲ್ಯಾಂಗ್ವೇಜ್ ಪಂಡ నుంచి ಕಪ್ಪು ಪಟ್ಟಿ ನಮ್ಮ ಅಪ್ಪ ಭಾಷೆಗೆ ತೆಗೆದಾದು ನನ್ನ ಮಿದ್ದು ಲಕ್ಕದೆ ಅಡೆಗೆ ಮಾತಿದ ಪೋಪಿನ ಭಾಷೆಯ ಪಂದ ಯುನೆಸ್ಕೋ ಬಂತು ಅಂಚಾದಿ ಪುನಗ ನಮ್ಮ ನಾಡು ನುಡಿ ಸಂಸ್ಕೃತಿ ನಮ್ಮ ತೌಳವ ಪರಂಪರೆ ಭೂತಾಳ ಪಾಂಡನ ಕಟ್ಟಕಟ್ಟೆ ಅಲಿಯ ಕಟ್ಟದ ಸಂಪ್ರದಾಯ ಒಂದು ಮಾತ ನನ್ನ ತುಂಬಾಗ್ಲ ಒಲಿಯೋಡು ನಮ್ಮ ತುಂಬದ ಪೀಳಿಗೆಗಳ ತೆರೆಯೋಡು ಪಂಪಿನ ಒಂಜಿ ಉದ್ದೇಶ ಒಂದು ನಮ್ಮ ತುಳು ಭಾಷೆನು ಎರಡನೇ ಪರೀಕ್ಷೆಗಳು ಸೇರ್ಪಾದು ರಾಜ್ಯದ 10ನೇ ಅಧಿಕೃತ ಭಾಷೆಯ ಪಂಪಿನ ಮಾನವಿಕರು ಕೊರಡು ಪಂಪಿನ ಹಕ್ಕತಾನೆ ಎಂದು ಮುಪ್ಪ ಮತ್ತೊಂದಲ್ಲ ಬಂದ್ರೆ ನಮ್ಮ ತುಳುನಾಡ ಮಿತ್ತು ಅಭಿಮಾನವೊಂದಿ ಒಂದು ಕಲ್ಪಾತಿ ದೆಸೆಗೆ ನಮ್ಮ ಭಾಷೆದ ಹಕ್ಕು ನೋಡು ಆ ಹಕ್ಕಿನ ಸ್ವರ ಆ ರಾಜಕೀಯದ ಗುರುಕಗಳಲ್ಲಿ ಕೆಮಿಕುತ್ತದೆ ಎತ್ತೋಡು ಪಂಪಿನ ಮಾತನ್ನು ಬರೋದು ತುಡರ ಕೂಟ ಆಯೋಜನೆ ಮಾಡಿನ ಈ ಒಂದು ಲೇಸಲು ತುಳುನಾಡು ಪಂಪಿನ ತುಡರದ ಬದುಕು ಸೂರ್ಯಚಂದ್ರ ಕಾಲ ಮುಟ್ಟ ಇಂಚನೆ ಅರವತ್ತಿ ಪಡೆದು ಬರೋದು ತುಡರ ಸಿರಿ ಪಂಪಿನ ಈ ಪೂರ್ಣಕಂಠದ ಲೇಸಲು ಯಾರು ಸುಯಿತ್ ಶೆಟ್ಟಿ ಎಲ್ಲ ಈ ಪಾತ್ರರು ಮುಗಿತನದ ಬೊಟ್ಟು ಒಂದು ಬಂದ್ರೆ ಜೈ ತುಳುನಾಡ್ ಸೋಮೆರು